ಓಲು ದುಂಬುದಾಲು ಗೊತ್ತನಾ ದಮ್ಮಕಲ್ ಮಲ್ನಾಕಲ್ಲೆಡೆಗೆ ಗುರ್ಕೆದಿ ಪುನಃ ಮಲ್ಲ ಅಂದಂದೆ ತುಮುಗೆ ಗೋಯಿಲದ ಮುಗಪರ ಮೈ ಮಾಡ್ತಿದ್ದ ಅಂದೆ ಅಂತ ಮೈ ಪರಮಂತನ ಕೊನಕು ಇಂದೆ ಕಲ್ ಕೊರ್ಸಿ ಯಾಕೆ ಮಲ್ತನ ಹಾಯ್ ಮತ ನೋಡಿ ಇದು ಏರು ಮಲ್ತಾರೆ ಹಿಂಗೆ ಸೀದಾ ಬೇರೆ ಬತ್ತೆ ಉಳ್ಳುಂಡೆ ಮುಖ್ಯ ವಿದ್ಯಾರ್ಥಿ ಅದೇ ಆ ಜಾಗ ಲಾಸ್ಟಿಗೆ ಸಂತಾನ ಅನ್ನಂದ ಕಾಡು ದಾಲ ಜಿಂಜೆನ್ನೋರು ಬಾರಿಕ ಎಂಕುಲೋರಾಯ್ತು ಎನ್ನ ಮಿಗ್ಗೆಲ್ಲ ಎಲ್ಲ ಆಯ್ತು ಹಂಬುದಾರ್ಬೋದು ಕಲ್ಲು ಕುಲ್ಲಿ ಕಲ್ಲುದ ಉಳಾಯಿ ಹುಲ್ಲುದಾನಕ ಉಳಾಡಿ ಬರ್ತಾವೆ ಹುಚ್ಚು ಆಯ್ತು ಇಲ್ಲಡೆ ಎಂಕುಲು ಬಡ್ಡಿ ಇಲ್ಲಡೆ ಉಂಟಾದ್ರು ಕಲ್ಲೆರ ಕೈ ಇಪ್ಪ ನೀರು ಬರ್ಕೊಂಡು ಇತೆಂದೇ ಗೊತ್ತಾಪುಜಿ ಅಂಡ್ ಅಲ್ಪ ಮಾತ್ರ ಮತ್ತೆ ಜಪ್ಪುಂಡು ಅದೇ ಒಂದು ವಿಶೇಷ ಮಾಡಿ ತಾರೆ ಬರ್ತಾ ಇರ್ತದೆ
ಪ್ರತಿ ಬರುವಂತ ಕೆರೆಮನೆ ಗ್ರಾಮಸ್ಥರು ಯಾವ ಅಭಿಕ್ಷೆಗಳು ಒಳ್ಳೆಯ ಮಾಡಿಕೊಂಡು ಹೀಗೆ ಮುಂದೆ ಇಂಥ ಸಂಪ್ರದಾಯವನ್ನು ನಡೆಸಿಕೊಂಡು ಬೇಕಾಗಿ ತಮ್ಮ ದೇವರಲ್ಲಿ ಪೂರ್ವಕಾಲದಿಂದ ಬರುವಂತ ದಾರಿ ಇದೆ ಅಲ್ಲ, ಹೌದು, ಏನು ಬಂದರೆ ಕೊಟ್ಟಿದ್ದಾರೆ ಆ ದಾರಿ, ಅದೇ ದಾರಿಯಲ್ಲಿ ಬರುವಂತಾಗಲು ಈ ಕ್ಷೇತ್ರಕ್ಕೆ ಈ ತಕ್ಷಣಕ್ಕೆ ಹಿರಿಯರಿಂದ ಬರುವಂಥ ದಾರಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡುವಂಥದ್ದು. ಪೂರ್ವದಲ್ಲಿ ನಮ್ಮ ಉಳಿದ ಪರಿಚಯಕ್ಕೆ ಅವರು ಜಾಗ ಬಿತ್ತು, ಆನಂತರ ಮಾರಾಟವಾದ ನಂತರ ಅದು ಬೇರೆ ಕಡೆಗೆ ಹೋಗಿತ್ತು, ಆನಂತರ ಸ್ಥಳ ಬದಲಾವಣೆ ಆಯಿತು. ಈಗ ದೇವರ ಅಪ್ಪಣೆಯಂತೆ ಪುನಃ ಅವರ ಕಡೆ ಕೇಳ್ತೇವೆ ನಾವು. ಪುನಃ ನಮಗೆ ಬಂದರೆ ಆ ದಾರಿಯನ್ನು ಪುನಃ ಪೂರ್ವದಲ್ಲಿ ಹೇಗೆ ಬರಲಿಕ್ಕೆ ಉಂಟಾ ಅದೇ ದಾರಿಯಲ್ಲಿ ನಾವು ಬರಲಿಕ್ಕೆ ಅನುವು ಮಾಡಿಕೊಡ್ತೇವೆ. ಹಾಗೆ ದೇವರಿಗೆ ಅಪ್ಪಣೆ ಆಗಬೇಕು, ಅವರಿಗೂ ದೇವರಿಗೆ ಒಂದು ಬುದ್ಧಿ ಕೊಡಬೇಕಂತ ದೇವರಲ್ಲಿ ಪ್ರಾರ್ಥನೆ. ಕಾಶಿಪಟ್ಟಣ ಗ್ರಾಮ ಕರಿಮೇಲು ಗ್ರಾಮ ಇಲ್ಲಿ 7 ಜನ ಹೌದು. ನಾವು ಒಪ್ಪುಕೊಳ್ತಾರೆ, ಇಲ್ಲಿ ಒಪ್ಪುಕೊಳ್ಳದಿದ್ರೆ ಕಾಶಿಪಟ್ಟಣ ದೇವರು ಬರ್ತಾರೆ ಅಂತ ಹೇಳಿದ್ರು. ನಾನು ಬರ್ತೇನೆ. ನಾವು ಕರಿಮಣೇಲು ಗ್ರಾಮದಿಂದ ಊರುಗೂಡಿ ಫೆಬ್ರವರಿ ತಿಂಗಳಲ್ಲಿ ನಾವು ಕಾಶಿಪಟ್ಟಣ ದೇವಸ್ಥಾನಕ್ಕೆ ಬರಲಿಕ್ಕುಂಟು. ಆ ಸಂದರ್ಭದಲ್ಲಿ ನಾವೆಲ್ಲ ಗ್ರಾಮಸ್ಥರು ಸೇರಿ ಒಂದು ಪ್ರಾರ್ಥನೆ ಮಾಡಿದ್ದೇವೆ. ಬರುವ ಕಾಲದಲ್ಲಿ ಅದನ್ನು ಒದಗಿಸಿಕೊಡಬೇಕಾಗಿ
ತುಳುನಾಡ ಸೊಗಸು ಇರ್ನ ಉಡುಪಿಯ ಕಂಡು ಉಡುಪಿಯ ಕಂಡು ಕಾಶಿಪಟ್ಟ ದೇವರು ಒಂದು ಜೀರ್ಣೋದ್ಧಾರ ಒಂದುಂಟು ಅಲ್ಪ ಬೊಕ್ಕ ಅಣ್ಣ ಛತ್ರ ಬೊಕ್ಕ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಒಂದುಂಟು ಎಂಗೆ ಎರಡು ಮೂರು ಸರ್ತಿ ಫೋನ್ ಮಾಡಿ ಬಂಡೇರಿ ಅಂಚೆ ಅದು ಕರಿಮಣೇಲು ಗ್ರಾಮದಲ್ಲಿ ಕಾಶಿಪಟ್ಟಣಕ್ಕೆ ಒಂದು ಧನ ಸಹಾಯ ಮಲ್ಕೊಡು ಅಕ್ಲತ್ಲೆಗೆ ಒಂದು ಸಕ್ಕಾನುಸಾರ ಒವೇ ತಿರುಗಿದ ಒತ್ತಾಯಿಸಿ ದೇವೇರಿಗೆ ಕೊರ್ಕ ಅಂತ ಬಂದ್ಕೊಂಡು ಒಂದು ಎಡ್ಡೆ ಮನಸ್ಸು ಬೀದು ದೇವೇರಿಗೆ ಅಲ್ಪ ಆಪುನಕ್ಕಿಂತ ಒಂದು ಅಭಿವೃದ್ಧಿ ಕಾರ್ಯ ಕಾಮಗಾರಿಗೆ ಎಡ್ಡೆ ರೀತಿಯ ನಮ್ಮ ಸಹಕಾರ ಮಲ್ಪುಗ ಅಂತ ಬಂಡದು ನಮ್ಮ ಮಾತೆರಡಲ್ಲ ಒಂಜಿ ಏಕರೂಪೋಡು ಎಂಬುದು ಒಂದು ವಿಜ್ಞಾಪನೆ ಮಾಡಿಲ್ಲ ದಯವಿಟ್ಟು ಒಂದು ಕಾಶಿಪಟ್ಟಣ ಗ್ರಾಮ ನಮ್ಮ ಕರಿಮಣೇಲು ಗ್ರಾಮ ಇತ್ತಲೇ కానీ ನಮ್ಮ ಕರಿಮಣೇಲು ಗ್ರಾಮದ ದೇವಸ್ಥಾನ ಇಂಚೆ ಜೀರ್ಣೋದ್ಧಾರ ಅದನ್ನ ಅಂಚೆನಿ ಕಾಶಿಪಟ್ಟಣ ದೇವರ ಜೀರ್ಣೋದ್ಧಾರ ಅಂಡ ಕನಕ ಬರ್ಬಣ್ಣ ಸಮಸ್ತ ದೋಷಗಳು ಪರಿಹಾರ ಆಪಣೆ ಬಂದದು ಪಂಪೇರು ಪೂಡಿ ಹಿರಿಯಾಗಲು ಅಂಚೆನಿ ನಮ್ಮ ಈ ಮಾಂತೇರ್ಲ ಒಂದು ಉಗ್ಗಟ್ಟು ಅದು ಎಡ್ಡೆ ರೀತಿಯಲ್ಲಿ ಕಾಶಿಪಟ್ಟಣ ದೇವರಿಗೆ ಒಂದು ಅಭಿವೃದ್ಧಿ ಆರೆ ಜೀರ್ಣೋದ್ಧಾರ ಅಂಚೆ ಎಡ್ಡೆ ರೀತಿ ಒಂದು ಎಡ್ಡೆ ಜೀರ್ಣೋದ್ಧಾರ ಒಂದು 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 ಗರ್ಭಗುಡಿ ಇಟ್ಟುಕೊಳ್ಳಾರೆ ಕೊದ್ದಿಯ ನಂಗೆ ಪೂರ ಎಡ್ಡಾಪಣ ಬಂದು ಒಂದು ಹಿತದೃಷ್ಟಿ ನಮ್ಮ ಮಾತಾಡಲ್ಲ ಒಂದೇ ಭಕ್ತಿ ಒಂದೇ ಪ್ರಾರ್ಥನೆ ಮಾತಾಡಲ್ಲ ಒಂದು ಧನ ಸಹಾಯ ಮಲ್ಕೊಡು ಒಂದು ಮಾಡಿ ಈ ಸಂದರ್ಭದಲ್ಲಿ ಕೌಟುಂಬಾಕ್ತಿಗೆ ದೇವಿ ನಾರಾಯಣಿ ನಮೋಸ್ತುತೆ ಕೃಷ್ಣವಳ್ಳೇಂದ್ರದಾಡಿ ಮಹಾರ್ಷವ ವಾಹಿನಿ ಮಹೇಶ್ವರ ರೂಪೇಣ ನಾರಾಯಣಿ ಸರ್ವೇಶ್ವರಿ ಸನ್ನಿಧಾನ ದೇವಿ ಕ್ಷೇತ್ರಗಳು ಮಲ್ತನ ಪ್ರಾರ್ಥನೆ ವರ್ಷಂ ಪ್ರತಿಲ ಈ ದಮ್ಮೆದಾಡು ಕ್ಷೇತ್ರಡು ಕರಿಮೇಲ ಗ್ರಾಮಸ್ಥರು ಕಾಶಿಪಟ್ಟ ಗ್ರಾಮಸ್ಥರು ಅಂಚೇರಿ ಕರಿಮೇಲ ಗ್ರಾಮಸ್ಥರು ಮುಲ್ಪದ ಪೂರ ಸೇವೆಲ್ಲ ಮಲ್ತೊಂದು ಬರಂದುಲ್ಲೇರು ಪೂರ ಹಿರಕ ಕಟ್ಟು ಪ್ರಕಾರವಾದ ಮಲ್ತೊಂದು ಬರಂದುಲ್ಲೇರು ಅವೇ ಈ ಗ್ರಾಮಸ್ಥರು ಬರ್ಪಣ ದುಷ್ಟಾರಿಸಿದ ದೋಸ್ತುಲು ಇತ್ರ ನಿವಾರಣೆ ಮಲ್ತುಕೊಡು ಗ್ರಾಮ ರಾಜ್ಯಗಳ ದೇವರು ಎಡ್ಡೆನ್ ಮಲ್ತುಕೊಡು ಅಂಚನೆ ಗ್ರಾಮಸ್ಥರು ಬರ್ಪಂಚಿ ಅವಂತರದ ದೋಷ ರೋಗ ರುಜಿನೇಲು ಬರೋ ದೂರ ಮಲ್ತೊಂದು ಮಲ್ಪಿನಂಚಿನ ಬೆಲೆ ಭಾಗ್ಯದ ಕ್ಷೇತ್ರಡ್ಲ ದೇವರು ಎಡ್ಡೆ ಮಲ್ತುಕೊಡು ನಾನು ಮಿತ್ತಿಗಳ ದೇವರ ಮಾತೆಲ್ಲ ಒಗ್ಗಟ್ಟಾದ ಇಂಚಿನ ದೇವರನ್ನ ಸೇವೆ ಮಲ್ಪ ಯೋಗನು ಮಹಾ ಆ ದೇವಿ ಕರುಣಚನ ಕೊಡು ಬಂಡದು ದೇವರಿಗೆ ಮಾತ್ರ ಎಡ್ಡೆ ಮಲ್ತುಕೊಡು ಅಂತ ಕೊಟ್ಟು ಪ್ರಸಾದ ದೇವರು ಎಡ್ಡೆ ಮಲ್ತುಕೊಡು ಸನ್ನಿಧಾನ ನಿಂತುಕೊಂಡು ದೇವರ ಸೇವೆಯನ್ನು ಮಾಡುವಂಥದ್ದಾಗಿದೆ. ಸರ್, ಈ ಸಂಪ್ರದಾಯದ ಬಗ್ಗೆ ನೀವು ಎಷ್ಟನೇ ಕ್ಲಾಸಿನ ವಿದ್ಯಾರ್ಥಿ ಅಥವಾ ಈ ಒಂದು ದೇವಸ್ಥಾನದ ಜವಾಬ್ದಾರಿ ಎಲ್ಲ ಹೇಗೆ? ನಾನು ಶ್ರೀರಾಮ ಶಾಲೆಯಲ್ಲಿ ಓದ್ತೇನೆ. ನಾನು ಈಗ 8ನೇ ತರಗತಿ. ಈಗ ನಾನು 5ನೇ ಕ್ಲಾಸಿಂದ ಇಲ್ಲಿಗೆಲ್ಲ ಬರಲಿಕ್ಕೆ ಶುರು ಮಾಡಿದ್ದೇನೆ. ಒಳ್ಳೆಯದುಂಟು, ಎಲ್ಲ ದೇವರೆಲ್ಲ ಒಳ್ಳೆಯದು ನಡೆಸಿರ್ತಿದ್ದಾರೆ. ದೇವರು ನೀವೇ ನಡೆಸಿ ಅಂತ ನಾನು ದೇವರಲ್ಲಿ ಸಾಕು. ಹಾಂ, ಅದು ಹೇಗೆ ನಿಮಗೆ ಜವಾಬ್ದಾರಿ ಯಾವ ರೀತಿ ಬಂತು, ಯಾರಿಂದ ಬಂತು, ಹೇಗೆ ಕಲ್ತ್ರಿ? ನನ್ನ ತಂದೆಯವರಿಂದ ನಾನು ಕಲ್ತದ್ದು. ಅವರೇ ನನಗೆ ಎಲ್ಲ ಹೇಳಿಕೊಟ್ಟದ್ದು, ಎಲ್ಲ ದಾನ ಮಾಡೋದೆಲ್ಲ ಅವರಿಂದ. ಈಗ ನಿಮಗೆ ಶಾಲೆಗೆ ಹೋಗ್ತಾ ಈ ಒಂದು ವೈದಿಕ ಇದನ್ನು ಕೂಡ ನಡೆಸುವಂಥದ್ದು. ಸೊ ನಿಮ್ಮ ದೈನಂದಿನ ದಿನಚರಿ ಹೇಗಿರುತ್ತೆ? ಬೆಳಿಗ್ಗೆ ಶಾಲೆಗೆ ಹೋಗಿಲ್ಲ, ಸಂಜೆ ಬಂದು ಅಪ್ಪನ ಜೊತೆ ಪೂಜೆಗೆ ಶಾಲೆಗೆ ಬರ್ತೀನಿ. ಅಂದರೆ ಜಾತ್ರೆ ಸಮಾರಂಭ ಅಥವಾ ಇಂತಹ ಈ ಸಂದರ್ಭದಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಳ್ಬೇಕು ಅಲ್ವಾ? ಧನ್ಯವಾದಗಳು. ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಭಟ್. ಸ್ಪೆಷಲ್ ಕಾಶಿಪಟ್ಟಣ ಕಾಶಿಪಟ್ಟಣದ ವಿಷಯ ಹೇಳಬೇಕಾದ್ರೆ ಇದೊಂದು ಭಜನೆ ನೆನಪಾಗ್ತದೆ. ಭಾಗ್ಯವ ಕೊನೆಗಾರತಿ ಭಾಗೀರಥಿ ಕಾಶಿಪಟ್ಟಣದಲ್ಲಿ ವಾಸವಾಗಿರುವುದು ಈ ಸಜ್ಜರಿಗೆ ಮಹಾ ವರವನ್ನೇ ಕೊಡುತ್ತೆ. ಕಾಶಿ ಅಂದರೆ ಅಂತ ಗೊತ್ತಾ, ನಮ್ಮ ಪ್ರದೇಶ ನಿಗೂಢತೆ ಇರುವಂತಹ ಪ್ರದೇಶದಲ್ಲಿ ಉದ್ಭವವಾಗಿರುವಂತಹ ಒಂದು ದೇವರು ಉದ್ಭವವಾಗಿದ್ದಾರೆ. ಹಾಗೆ ಅಲ್ಲಿ ಆದಿಶಕ್ತಿ ದೇವರು ಅಂತ ಹೆಸರುವಾಸಿಯನ್ನು ಪಡೆದಿದ್ದಾರೆ. ಹಾಗೆ ಕಾಶಿಪಟ್ಟಣ ದೇವರ ಗ್ರಾಮವನ್ನು ಆರಿಸ್ತಾ ಬಂದಿದ್ದಾರೆ. ಹಾಗೆ ಕಾಶಿಪಟ್ಟಣ ದೇವರ ವಿಶೇಷತೆ ಬೋಲೂರು ಅನ್ನೋದು ಕಾಶಿಪಟ್ಟಣಗಳ ಕರಿಮನೆಯಲ್ಲಿ ಸಂಬಂಧಪಟ್ಟಿನ ದೇವಸ್ಥಾನ ಒಂದು ಮಸ್ತ್ ಪ್ರತಿತೀರ್ತಿನ ದೇವಸ್ಥಾನ ಮತ್ತ ಬಗ್ಗೆ ಒಂಜಿ ಎರಡು ಪಾತೆರ ಕಾಶಿಪಟ್ಟಣದ ದೇವರು ಕರಿಮನೆಯಲ್ಲಿಗೆ ಬರ್ತದೆ. ಕರಿಮನೆಯಲ್ಲಿ ದಂಬೆದ ಕಾಡಿಡು ತುಲಾ ಕಾವೇರಿ ಸಂಕ್ರಮಣದಲ್ಲಿ ವಾರು ದೂರೋಡು ಬರ್ತದೆ, ಅಡಿಡು ಬರ್ತದೆ, ಕಲ್ಲಡು ಉಳಾಯಿಡು ಬರ್ಪಣ ತೀರ್ಥ ಮಲ್ಪನ ಚಿತ್ತ ತುಲಾ ಕಾವೇರಿ ಸಂಕ್ರಮಣದಲ್ಲಿ ಮಲ್ಪನ ಚಿತ್ತ ಅನಾದಿ ಕಾಲಡು ಬರ್ತದೆ ನಡೆದ ಸಂಪ್ರದಾಯ. ಈ ದಂಬೆದ ಕಾಡಿಡು ಪಂಡ ಕಾಶಿಪಟ್ಟಣ ದೇವರು ತೀರ್ಥಸ್ಥಾನಕ್ಕೆ ತುಲಾ ಕಾವೇರಿ ಸಂಕ್ರಮಣದಲ್ಲಿ ಕರಿಮನೆಯಲ್ಲಿ ದೇವಸ್ಥಾನಕ್ಕೆ ಕರಿಮನೆಯಲ್ಲಿ ಬರ್ತದೆ. ದಂಬೆದ ಕಾಡಿಗೆ ದಾಯಿಗೆ ತೀರ್ಥಕ್ಕೆ ಬರ್ತಿರೋ ಪಂಡ ದುಮ್ಮದ ಏತೊಂದು ಪ್ರಕೃತಿ ಆರೋಗ್ಯಕ್ಕೆ ಸುಂದರವಾದ ರಮಣೀಯ ಕ್ಷೇತ್ರ ದಂಬೆದ ಕಾಡು ಎಂಕ್ಲೆಗೆ
ಒಂಜಿ ದಂಬೆದ ಕಾಲಿಡು ಒಂಜಿ ನೀರು ಪೋಪನತ್ತಿದ್ದ ಸನ್ನಿಧಾನ ಒಂಜಿ ಏಟ್ ಒಂಜಿ ಪೊರ್ಲು ಮಲ್ತದ್ದು ದಂಬೆದ ಕಲ್ಲಿಡು ದೇವೇರಿನ ದಂಬೆದ ಕಾಲಿಗೆ ಬರ್ತದ್ದು ದೇವೇರಿ ತೀರ್ಥ ಸ್ನಾನಾದಿ ಮಲ್ಪನತ್ತಿದ್ದ ಒಂಜಿ ಸುಂದರ ಸೊಬಗು ನೆಂಕ್ಲೆಗೆ ಕರಿಮಣೇಲಿ ಗ್ರಾಮದಕ್ಕೆ ಒದಗಿಸಲು ಕೊಡ್ತಾರೆ ಅಂಚನೆ ಕರಿಮಣೇಲಿ ಗ್ರಾಮಲ್ಲ ಕಸಿಬಣ್ಣ ಗ್ರಾಮಲ್ಲ ಒಂಜಿ ಸಮನ್ವಯದ ಇಪ್ಪೋಡು ರೆಡ್ಡು ಕಣ್ಣಿತ್ತು ಲೆಕ್ಕ ಇಪ್ಪೋಡು ಬಂದ್ಕೊಂಡು ಒಂಜಿ ದುಂಬುದಾಕೆಲ್ಲ ಪ್ರಕೃತಿ ಆರಾಧಕರು ಆದಿತ್ಯರು ಅಂಚಾದಿ ಈ ವರ್ಷಲ ಪ್ರತಿ ವರ್ಷಲ ಸುಮಾರು ಅನಾದಿ ಕಾಲ ಎಂಕ್ಲೆಗ್ಲ ತೆರೀತಿ ಅನಾದಿ ಕಾಲದ ಬರ್ತದೆ ನಂಚಿನ ಈ ಸಂಪ್ರದಾಯ ಇತ್ತೆಲ್ಲ ಒಂಜಿ ಸುಸ್ವಗ್ಗು ಒಂಜಿ ಎಡ್ಡೆ ರೀತಿಯ ಒಂದು ನಡತೊಂದುಂಡು ಅವಕ್ಕೆ ಪೂರ ಕಾಶಿಪಟ್ಟಣ ದೇವರನ್ನ ಪೂರ್ಣ ಅನುಗ್ರಹ ಉಂಡು ಅಂತ ಬಂದು ಎಂಕಲ್ ಪುಟ್ರದುಂಬು ಇತ್ತನಂಚಿತ್ನೊಂದು ಪಂಡ ನೆಕ್ಕೊಂಜಿ ಇತ್ತು ವರ್ಷದ ಪ್ರತೀತಿ ಬಣ್ಣದ ಪಂಡೇರಿ ಬಂದಾಗ ಪಂಡ ಆತ್ಲ ತೆರಿದಿಜ್ಜಿ ಅಂಕೆ ಅಂಡ ಮೂಲ ಬತ್ತದ ಅಲ್ತಿರ್ದ ದೇವೇರ ಆತ ದೂರ ಹೊಡೆದು ಬತ್ತದ ಮೂಲು ಒಂಜಿ ಜಲಕಾಪ್ನ ಪೊರ್ಲು ಅದೇ ಅಂದ್ ಕಾಶಿಪಟ್ಟಣದ ದೇವೇರು ಪಂಡ ಗುಹೆತೋಲ ಈತು ನಂಚಿನ ದೇವೇರು ಉದ್ಭವ ಅದು ಅಲ್ತಿರ್ದು ಜಲಕಾಗಿ ಈ ತುಲಾಕಾವೇರಿ ಸಂಕ್ರಮಣದಲ್ಲೇ ದಯ ಬರಪೇರು ಎಂದು ಪಂಡ ಕಾವೇರಿ ಸಂಕ್ರಮಣ ತುಲಾ ಕಾವೇರಿ ಸಂಕ್ರಮಣ ಪಳ್ಳೆಕನಿ ಮಾತಕೊಳ್ಳ ಜಲಕಾಗಿ ಬರ್ಪಣ ಅಂತಿದ್ದ ಅಂಚೆನಿ ದೇವೇರು ಜಲಕಾಗಿ ಈ ಕ್ಷೇತ್ರಕ್ಕೆ ಬರ್ತದೆ ಮುಕ್ತ ತೀರ್ಥನೇ ಪತಂಬೋದು ದೇವೇರಿಗೆ ಅಭಿಷೇಕ ಅದು ಐದೊಕ್ಕ ಮಹಾಪೂಜೆ ಇದೆ ಐದೊಕ್ಕ ಪ್ರಸಾದ ವಿತರಣೆ ಐದೊಕ್ಕ ಅನ್ನ ಸಂತರ್ಪಣೆ ಹಾಪನ ಅಂಚಿತ್ನ ನಡತೊಂದಿದ್ದಾನೆ ಕ್ರಮ ಅನಾದಿ ಕಾಲದ ಬರ್ತದೆ ಅಂಚಿತ್ನ ಒಂದು ಎಂಕ್ಲೆಗೆ ತೆರೀದಿಪ್ಪ ಅಂದ್ರೆ ಎಂಕ್ಲ ಪೂರ್ವಜರು ನಡತೊಂದು ಬರ್ತದೆ ಕ್ರಮ ಅದೊಂದು ಏತು ಸೊಬಗಾದ ಮಲ್ತದೇರಿಂದ ಬಂದ ಒವೇ ಸಂದರ್ಭ ತಿರಾವಡಿ ಅಂಚಿತ್ತ ನೀರು ತೋಜಿದ್ದೇನೆ ಅಂತ ಬಾರಿ ದೂರೋಡು ನೀರು ಬಾರಿ ಪಡ್ಕೊಂಡು ಬರ್ತದೆ ಈ ಒಂದು ಕಲ್ಲದ ಉಲಾಯಿ ಬರ್ತದೆ ಅವೇನು ದಂಬೆದ ರೂಪ ಅದು ಹರಿತದೆ ಈ ಒಂದು ಪೊರ್ಲುದ ದಂಬೆದ ಕಲ್ಲೆಲ್ಲ ನಿಜವಾದ ನಮನಿ ಮಲ್ತದ್ರ ಒಂದು ಎಷ್ಟು ಪೊರ್ಲು ಪೂರ್ವಜರು ಮಲ್ತದೆ ನಮಗೊಂದು ಒಂದು ಸಾಧಿ ತೋರಿಸೋದು ಕೊಡ್ತಾರೆ ಮಾಡ್ಕೊಂಡು ಒಂದು ಜೊಲಂಗ ಸಾಕ್ಷಿ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಏರ್ ಮಾತ ತೂತಿಯರ ಅದು ಬರಿಪೇಟ ತುಲಾಕಾವೇರಿ ಸಂಘಟನೆ ಬರ್ತದೆ ಈ ಒಂದು ಸಂದರ್ಭ ಎಂಕ್ಲೇನೆ ರಮಣೀಯ ಕ್ಷೇತ್ರಕ್ಕೆ ಬರ್ತದೆ ಭೇಟಿ ಕೊರ್ಲೆ ಅಂತ ಬಂದಿದೆ ಈ ಸಂದರ್ಭ ವಿನಂತಿ ಮಾಡ್ತಾರೆ ಅಂತಿನ ವರ್ಷ ಗೌರವನೇ ಬರ್ಪಣ ತುಲಾಕಾವೇರಿ ಸಂಕ್ರಮಣದಲ್ಲಿ ಮಾತ್ರ ದೇವೇರು ಜಲಕ್ಕೆ ಬರ್ಪಣ ಬಾಕಿ ನೀರಲ್ಲಿ ಇಪ್ಪುಡು ಈ ಒಂದು ತೀರ್ಥ ಆಂಡಲ ತುಲಾಕಾವೇರಿ ಸಂಕ್ರಮಣದಲ್ಲಿ ದೇವೇರು ತೀರ್ಥ ಮಲ್ತ ಸ್ಥಾನ ಆಯ್ನ ಹಿಡಿದು ಬೊಕ್ಕ ನಮ್ಮ ಪೂರ ತೀರ್ಥ ಮಾತ ಮಲ್ತ ಪರ್ಯಂಡ ನಂಗೆ ರೋಗ ರುಜಿನಗಳು ಬಾಧಕಗಳು ಪೂರ ದೂರ ಹಾಕೊಂಡು ಬಂದು ನಮ್ಮ ಪೂರ್ವಜರು ನಂಗೆ ಪಡೆದು ಕೊಡ್ತಾನೆ ಅಂತ ವಿಷಯ ಎಷ್ಟು ವರ್ಷ ಇತಿಹಾಸ ಉಂಟು ಇತಿಹಾಸ ನಂಗೆ ಪಡೆದ ಸಾಧ್ಯ ಯಾಕಂದ್ರೆ ಬಂಡ ಎಂಕೆಲ್ಲ ಪೂರ್ವಜರು ಪಂಡ್ತಾರೆ ಪಣೊಂದಿದ್ದಾರೆ ಯಾಕೆ ಒಂದು ನಿರ್ದಿಷ್ಟವಾಯಿನಂಚಿನ ವರ್ಷ ಬಂದು ಯಾಕಂದ್ರೆ ಬಂಡ ಋಷಿ ಮೂಲಲ ನದಿ ಮೂಲಲ ನಾಡಕಲ್ಲಿಗೆ ಅದು ಅವೇನೆಂಕಲು ಪಂಡ್ರೆ ಅಸಾಧ್ಯ ಅದ್ರದ್ದು ಬೊಕ್ಕ ನಮ್ಮನ ಒಂಜಿ ದೇವಸ್ಥಾನ ಒಂಜಿ ಇಂಪ್ರೂವ್ಮೆಂಟ್ ಅಂಚಂಡ ಅಭಿವೃದ್ಧಿಗೆ ಪಿದಂಡು ಅಂಚದ ಇಪ್ಪನಾಗ ಒಂದೊಂದು ಪೊರ್ಲು ಮಲ್ಪೋಡು ಪಂಪಣ ಒಂಜಿ ಮಾತೇರ್ನಲ್ಲ ಒಂಜಿ ಮಂಡ್ಯಡ್ ಬತ್ತುಂಡು ಅದನ್ನಾಗ ಪೂರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೊಕ್ಕ ಊರದ ಸಮಸ್ಯೆಯಲ್ಲಿ ಸೇರಿದು ಈ ಒಂದು ಕಟ್ಟೆ ಅಂಚನೆ ಇಂಚಿನ ವ್ಯವಸ್ಥೆನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರತಿ ಸದಸ್ಯರಲ್ಲ ಅಂಚನೆ ಸಾರ್ವಜನಿಕರೆಲ್ಲ ಬರ್ತದೆ ಈ ಒಂಜಿ ಲಾಗಿದ ಕಟ್ಟೆ ಮಲ್ತದ್ದು ದೇವೇರು ಕುಲ್ಲುದು ಈ ಕಟ್ಟೆಡೆ ದೇವೇರು ಕುಲ್ಲುದು ಪೂಜಾ ಪನತ್ತಿನ ಕ್ರಮಗಳು ಈ ಒಂಜಿ ಮರನ ಇತ್ತಿನ ಅಲ್ಪಣಿ ಒಂಜಿ ಮರ ನಡ್ತಾನ ಒಂಜಿ ಮರ ಇತ್ತಿನ ಅಲ್ಪಡ್ದು ಇದು ಹೊರ ಸೊಬಸ 1994 ಪಿರಾಕೃತಿ ಇತ್ತನ ಚಿತ್ತ ಮರ ಒಂಜಿ ಪಿರಾಕೃತಿನದ ಒಂಜಿ ಪಿರಾಕೃತಿ ಒಂಜಿ ನಡ್ತಾನದ ಅಂದ್ ಬಂಡ ದೇವೇರಿ ಕುಲ್ಲು ನಲ್ಪ ಜಾಗಿಗೆ ಒಂಜಿ ತೋರಣ ಅಂದ್ ಬಂಡದ ನಮ್ಮ ಒಂಜಿ ಅರಣ್ಯ ದೇವೇರಿ ನಡ್ಕೊಂಡು ಅಂಚಿದ್ದ ಐಕಿಗೆ ನಡ್ತಾನ ಅಂಚಿದ್ದ ಮರ ಇದು ಏತು ಪೊರ್ಲಾದ ಒಂಜಿ ರಮಣೀಯವಾದ ಬೆಳೆದ ತುಲೆ ಮರ ಒಂಜಿ ಏತು ಪೊರ್ಲಾದ ಬುಲೆದ ಮಲ್ಪ ಈ ಪ್ರಕೃತಿ ಸೌಂದರ್ಯ ಎಲ್ಲ ತುಲೆ ಏತು ಪೊರ್ಲು ಮಲ್ಪ ರಮಣೀಯమైన ಸ್ವಲ್ಪ ಮಿತ್ತೆ ಕಟ್ಟೆ ಉಂಡು ತಿರ್ತು ದಂಬೆ ಉಂಡು ಆ ದಂಬೆ ನೀರು ಬರ್ತದೆ ಅಂಚನೆ ಸಸ್ಯರ ಇರು ಮುಲ್ಪ ಏತು ವರ್ಷ ಹಿಡಿದು ಬೇಕು ಉಲ್ಲಾರು ಒಂದು ಎಂಕಲ್ನ ಗುತ್ತು ಬರ್ಕೆದಕ್ಕಲ್ನ ಜವಾಬ್ದಾರಿ ಇದಾದಂತ ಬಂಡ ಈ ಗ್ರಾಮೋಡು ಎಂಚಿನ ಮಾತ ನಡಪೋಣ ಐಕು ದುಮ್ಮು ತೂದು ಮಾಡುತ್ತಾ ಅವೇನು ಕೆಲಸ ಕಾರ್ಯಗಳು ಮಾತ್ರ ನಿರ್ವಹಿಸೋಡು ಬಂಡದ ಎಂಕಲ್ನ ಪೂರ್ವಜರು ಪಡೆದು ಕೊಡ್ತಾರೆ ಅಂಚೆ ಎಂಕ್ಲೆಗೆ ಒಂದು ಉಜ್ಜಿರದ ಬರ್ಕೆದ್ ಮಾಡೋದು ಇತ್ತಿನ ಹಿಡಿದತ್ರ ಈ ಒಂದು ಕೆಲಸ ಕಾರ್ಯ ಮಾತೇನಲ್ಲ ದೇವ್ರದು ಎಂಕಲು ಒರಿಯಾಡದ ಮಾತೇನಲ್ಲ ದೇವತೊಂಬತ್ತದು ಒಟ್ಟಿಗೆ ಒಂದು ಕೊರಡು ಮಾಡ್ತದ್ದು ಈ ಒಂದು ದೇವರನ್ನ ಆಪನಚ್ಚಿನ ಸೇವೆ ನಡಪಡ್ರೆ ಎಂಕ್ಲೆಗೆ ಒಂದು ಪೂರ್ವಜರ ಅವಕಾಶ ಮಲ್ತು ಕೊಡ್ತಾರೆ ಅಂಚೆ ಈ ವರ್ಷ ಎಂಕ್ಲು ಈ ಒಂದು ಕೆಲಸ ಕಾರ್ಯ ಎಡ್ಡೆ ರೀತಿ ಮಲ್ತು ಕೊಡ್ತಾರೆ ಧನ್ಯವಾದ ಅಂಜನೆ ಈ ಚಾನಲ್ ಎಂಕ್ಲೆಗೆ ಎಡ್ಡೆ ರೀತಿ ಒಂದು ಪ್ರಸಾರ ತುಳುನಾಡು ಸೊಬಗು ಬಣ್ಣದ ಒಂದು ಚಾನಲ್ ಓಪನ್ ಮಾಡಿದ್ದಾರೆ ಇನ್ನೇನು ಮಾತಿರ್ಲ ತೂದು ಲೈಕ್ ಕೊರದು ಈ ಬರಿಪೆ ವರ್ಷ ಈ ಒಂದು ಕ್ಷೇತ್ರಕ್ಕೆ ಮಾತಿರ್ಲ ಬರ್ತದೆ ಆಗಮಿಸೋದು ಈ ಒಂದು ರಮಣೀಯ ಪೈನ ಕ್ಷಣಕ್ಕೆ ಅನುಭವಿಸೋಡು ಬಣ್ಣದ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾರೆ. ಧನ್ಯವಾದ.